ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಡೆರೆಗೂ ಕೊರ್ದು ಅರೆಗ್ ಬ್ರಹ್ಮಕಲಶೋತ್ಸವಕ್ಕೆ ಲೆಪ್ಪೊಲೆ ಕೊರಿಯರು. ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ಕ್ಷೇತ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಅಂಗಾರ ಕಾಂಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪೋದು ಕಾವಂದೆರೆಯನ್ನು ಭೇಟಿಯಾದ ಅರೆಗ್ ಬ್ರಹ್ಮಕಲಶೋತ್ಸವದ ಲೆಪ್ಪೊಲೆಯನ್ನು ಕೊರ್ದು ಬ್ರಹ್ಮಕಲಶೋತ್ಸವಕ್ಕೆ ಅರೆಗೆ ಪ್ರೀತಿದ ಲೆಪ್ಪು ಕೊರಿಯರು. ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಬಗೆಟ್ ತೆರೆಯೋಣ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಡೆರು ಶ್ರೀ ಕ್ಷೇತ್ರದ ಭದ್ರಕಾಳಿ ಅಪ್ಪನ ಪ್ರತಿಷ್ಠೆ ಪೊರ್ಲುಡೆ ನಡಪಡು ಸಮುದಾಯ ಭವನದಂಚಿನ ಅಭಿವೃದ್ಧಿ ಬೇಲೆಲು ಆದ ಶ್ರೀ ಕ್ಷೇತ್ರ ಬೆಳಗಡು ಬ್ರಹ್ಮಕಲಶೋತ್ಸವ ಆದ ಭಕ್ತರನ್ನ ಅಭಿಷ್ಟ ಇಷ್ಟಾರ್ಥಲು ನೆರವೇರಡು ಕಾರ್ಯಕ್ರಮ ಯಶಸ್ವಿ ಆವಡು ಪಂಡದು ಆಶೀರ್ವಚನದ ಪಾತ್ರ ಪಂಡೇರು. ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ನಡೀತಾ ಇದೆ. ಅದರ ಜೊತೆಗೆ ಅನೇಕ ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ಕೂಡ ಸಂಯೋಜನೆಗೊಂಡಿದ್ದಾರೆ ಅಂತ ಮುಖ್ಯವಾಗಿ ಸಮುದಾಯ ಭವನವನ್ನು ಕೂಡ ಅದರಲ್ಲಿ ಸೇರಿಸಿಕೊಂಡಿದ್ದಾರೆ. ಸಮುದಾಯ ಭವನದ ಚಿತ್ರೀಕರಣವನ್ನು ತುಂಬ ಉತ್ತಮವಾಗಿ ವಿನ್ಯಾಸ ಮಾಡಲಾಗಿದೆ. ನಾನು ಇದಕ್ಕೆ ಶ್ರೀ ಮೇಲುಸ್ವಾಮಿಯಲ್ಲಿ ಪ್ರಾರ್ಥಿಸಿ ಈ ಕಾರ್ಯಕ್ರಮಗಳೆಲ್ಲ ಯಶಸ್ವಿಯಾಗಲಿ ಮತ್ತು ಅಲ್ಲಿ ಭಕ್ತರಿಗೆ ಪ್ರೇರಣೆ ಕೊಡುವಂತಾಗಲಿ ಅಂತೇಳಿ ಪ್ರಾರ್ಥಿಸ್ತಾರೆ. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಸತೀಶ್ ಕುಂಪಲ ಪಾತೆರೊಂದು ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡು ಫೆಬ್ರವರಿ 1 ತಾರೀಕಿರ್ದು 6 ತಾರೀಕು ಮುಟ್ಟ ನಡಪುನ ಬ್ರಹ್ಮಕಲಶೋತ್ಸವದ ವಿವರಲೇನು ಕೊರ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬತ್ತದು ಶ್ರೀ ಮಂಜುನಾಥ ಸ್ವಾಮಿ ಬೊಕ್ಕ ಪೂಜ್ಯ ಕಾವಂದೆರನ ಆಶೀರ್ವಾದನ ಪಡೆವಂದ ಪಂಡದು ತೆರಿಪಾಯಿರು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಇವತ್ತು ಮಂಜುನಾಥ ಸ್ವಾಮಿಯ ದರ್ಶನ ಮತ್ತು ನಮ್ಮ ಪೂಜ್ಯ ಕಾವಂದರ ಭೇಟಿಯ ಮುಖಾಂತರ ನಮ್ಮ ಕಾಪಿಕಾಡಿನ ಉಮಾಮಹೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮತ್ತು ಅಲ್ಲಿ ನಡೆಯುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವರಿಗೆ ಆಮಂತ್ರಣ ಪತ್ರ ಕೊಡುವಂಥ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಒಳ್ಳೆಯ ರೀತಿಯ ಕಾವಂದರ ಭೇಟಿಯನ್ನು ಮತ್ತು ದೇವರ ದರ್ಶನವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ದೇವರ ಅನುಗ್ರಹದಿಂದ ನಾವು ಮಾಡಿದ್ದೇವೆ. ನಮ್ಮ ಈ ಒಂದು ಧಾರ್ಮಿಕ ಕೆಲಸಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೊಡುವ ಬಗ್ಗೆ ಶುಭಾಶೀರ್ವಾದವನ್ನು ಕೂಡ ಕಾವಂದರು ಮಾಡಿರುವಂಥದ್ದು ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಇವತ್ತು ದೇವಸ್ಥಾನದ ಎಲ್ಲ ಮುಖ್ಯಸ್ಥರು ಒಂದು ಪ್ರೇರಣೆಯಿಂದ ಮುಂದೆ ನಡೆಯುವಂಥ ಫೆಬ್ರವರಿ ನಡೆಯಲಿರುವಂಥ 1 ರಿಂದ 6ನೇ ತಾರೀಕಿನ ತನಕ ನಡೆಯುವಂಥ ಆ ಒಂದು ಬ್ರಹ್ಮಕಲಶೋತ್ಸವ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೆಯುವ ಬಗ್ಗೆ ನಮಗೆ ವಿಶ್ವಾಸ ಇದೆ ಮತ್ತು ಇಲ್ಲಿಯ ಒಂದು ಆಶೀರ್ವಾದ ತಗೊಂಡ ನಂತರ ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ತೊಡಗಿಸಿಕೊಳ್ಳುವ ಬಗ್ಗೆ ಕೂಡ ವಿಶ್ವಾಸದೊಂದಿಗೆ ಕೆಲಸವನ್ನು ಮಾಡುವ ಪ್ರಾರಂಭ ಆಗ್ತದೆ. ಒಟ್ಟು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ಆಗಿದೆ. ಅವರ ಶುಭಾಶೀರ್ವಾದ ಸಿಕ್ಕಿರುವಂಥದ್ದು ಕೂಡ ಸಂತೋಷ ಆಗಿದೆ. ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಎಜೆ ಶೇಖರ್, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಅತ್ತಾವರ, ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಗೋಪಿನಾಥ್ ಕಾಪಿಕಾಡ್, ಸಾಂಸ್ಕೃತಿಕ ಸಂಚಾಲಕರು ಜೀವನ್ ತೊಕ್ಕೋಟು,
ಉಗ್ರಾಣ ಸಮಿತಿ ಸಂಚಾಲಕರು ಭಾಸ್ಕರ್ ಗಟ್ಟಿ, ಮುಕ್ತೇಸರರು ಡಾಕ್ಟರ್ ಆರ್ ಕೆ ಶೆಟ್ಟಿ, ಸೇವಾ ಸಮಿತಿ ಅಧ್ಯಕ್ಷರು ದಿನೇಶ್ ರೈ ಕಳ್ಳಿಗೆ, ಸತೀಶ್ ದೀಪಂ, ಕರುಣಾಕರ್ ಶೆಟ್ಟಿ, ಪ್ರಚಾರ ಸಮಿತಿದ ಸಂಚಾಲಕರು ಜಗದೀಶ್ ಆಚಾರ್ಯ, ಕೋಶಾಧಿಕಾರಿ ಆನಂದ ಶೆಟ್ಟಿ, ಶಿರೀಶ್ ಕಾಪಿಕಾಡ್, ಕಾರ್ಯದರ್ಶಿ ಪ್ರಜ್ವಲ್ ಗಟ್ಟಿ ಇಂಚಿತ್ತಿ ಪ್ರಮುಖರು ಈ ಹೊರತು ಒಟ್ಟಿಗೆ ಇತ್ತೇರು.